ಹಾಯ್ ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ದೇವಸ್ಥಾನಕ್ಕೆ ಹೋಗುವಂತ ಹೊರಟಿದ್ದೇನೆ. ಅಂದರೆ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗುವಂತ ಅನಿಸ್ತದೆ. ಆದರೆ ನಾನೀಗ ಪ್ರಾಬ್ಲಮ್ ಇದ್ದು ಅಂತಲ್ಲ, ಆದರೂ ನಾವು ಒಂದು ಹೇಳಿದಂಥ ಒಂದು ಪೂಜೆ ಬಾಕಿ ಇದೆ, ಅದನ್ನು ಮಾಡಿಸಿ ಬರುವಂತ ಹೊರಟಿದ್ದೇನೆ. ಎಲ್ಲಿಗೆ ಹೋಗ್ತೇನೆ ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ. ಹಾಗೆ ನೀವು ಕೂಡ ಹಾಗೆ ಏನಾದರೂ ಆಗಾಗ ಸಮಸ್ಯೆ ಬರ್ತಾಯಿದ್ರೆ ಅಲ್ಲ, ಏನಾದರೂ ದೋಷ ಅಂತ ಕಂಡು ಬಂದಲ್ಲಿ ಒಂದು ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆಗ ಎಲ್ಲ ಒಳ್ಳೆಯದಾಗ್ತದೆ. ಹಾಗಾದರೆ ಈಗ ಸುಬ್ರಹ್ಮಣ್ಯಕ್ಕೆ ಬಂದು ಮುಟ್ಟಿದ್ವಿ. ಯಾವ ದೇವಸ್ಥಾನ ಅಂತ ಗೊತ್ತಾಯ್ತಲ್ಲ, ಸುಬ್ರಹ್ಮಣ್ಯಕ್ಕೆ ಬಂದದ್ದು. ಹಾಗೆ ಕಷ್ಟ ಇರುವವರು ಬಂದು ಅಲ್ಲಿ ಭಟ್ರು ಇರ್ತಾರಲ್ಲ ಒಳಗೆ ಪೂಜೆ ಮಾಡುವವರು, ಅಲ್ಲಿದ್ದು ಚೀಟಿ ಮಾಡಬೇಕು. ಚೀಟಿ ಮಾಡಿ ಅವರ ಹತ್ರ ಮಾತಾಡಿ ಏನು ಕಷ್ಟ ಅಂತ ಹೇಳಿ, ಮತ್ತು ನಾವು ಅವರು ಹೇಗೆ ಹೇಳ್ತಾರೆ ಆ ರೀತಿ ಪೂಜೆ ಮಾಡಿಸಬೇಕು, ಒಳ್ಳೆಯದಾಗ್ತದೆ. ಎಲ್ಲರೂ ಒಮ್ಮೆ ಈ ಸುಬ್ರಹ್ಮಣ್ಯಕ್ಕೆ ಬಂದು ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೇನೆ. ಈಗ ನಾವು ಒಳಗೆ ಹೋಗಲಿಕ್ಕೆ ಲೈನ್ ನಿಂತಿದ್ದೇವೆ. ಈಗ ನೋಡಿ ಎಷ್ಟು ರಶ್ ಉಂಟು. ಆದರೂ ನಮ್ಮ ಕಷ್ಟ ಪರಿಹಾರ ಆಗಬೇಕಿದ್ರೆ ಈ ರೀತಿ ನಿಂತು ಮಾಡಿಸಿ ಪೂಜೆ ಎಲ್ಲ ಹೋಗಬೇಕು. ಒಮ್ಮೆ ಬನ್ನಿ, ಎಲ್ಲರೂ ಪೂಜೆ ಮಾಡಿಸಿ. ಅಂದರೆ ಹೀಗೆ ಬರುವವರು ಬಂದು ಅವರವರ ಇಷ್ಟ ಪ್ರಕಾರ ಮಾಡ್ಬೋದು. ಹಾಗೆ ಸಮಸ್ಯೆ ಇದ್ದವರು ಹೋಗಿ ಭಟ್ರದ್ದು ಚೀಟಿ ಮಾಡಿ, ಮಧ್ಯಾಹ್ನ ಅವರದ್ದು ಭೇಟಿಗೆ ಇರ್ತದೆ ಚೀಟಿ, ಅಲ್ಲಿ ಹೋಗಿ ಮಾತಾಡಿ ಅವರು ಏನು ಹೇಳ್ತಾರೆ ಆ ಪೂಜೆಯನ್ನು ಮಾಡಿಸಿದರೆ ಆಗ್ತದೆ. ಹಾಗೆ ಎಲ್ಲರೂ ಮಾಡಿಸಿ ಅಂತ ಹೇಳ್ತಿದ್ದೇನೆ. ಹಾಗೆ ನೋಡಿ, ಎಲ್ಲ ಒಂದು ತುಂಬ ಜನ ಇದ್ದಾರೆ, ತುಂಬ ಖುಷಿ ಆಗ್ತದೆ, ಮನಸ್ಸಿಗೊಂದು ನೆಮ್ಮದಿ ಸಿಗ್ತದೆ, ಆರೋಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿ ಸಿಗ್ತದೆ. ಹಾಗೆ ಎಲ್ಲರೂ ಒಮ್ಮೆ ಹೋಗುವ ಅಂತ ಹೇಳ್ತಾ ಇವತ್ತು ನಾವು ಬಂದಾಯಿತು. ಈಗ ಪೂಜೆ ಒಳಗೆ ಹೋಗಬೇಕು. ಒಳಗೆ ಹೋಗಿ ಪ್ರಸಾದ ಹರಕೆ ಹಾಕಿ ಪ್ರಸಾದ ತಗೊಂಡು, ಪ್ರಸಾದ ಹೊರಗಿನ ತಗೊಳ್ಳಿಕ್ಕಿರ್ತದೆ. ಹಾಗೆ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರುವ. ಹಾಗೆ ಈಗ ಒಳಗೆ ಹೋಗ್ತಾ ಇದ್ದೇವೆ. ಈಗ ನೋಡಿ ಹೋಗಿ ಮುಟ್ಟಿ ಆಯಿತು. ಇನ್ನು ಮನೆಗೆ ಹೊರಡ್ತಿದ್ದೇವೆ. ಈಗ ಬರುವಾಗ ಒಂದು ಬಿಸಿಲಲ್ಲಿ ಒಂದು ಫೋಟೋ ತೆಗೆದೇವೆ. ನೋಡಿ ಹೇಗೆ ಬಂತು. ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಾಕ್ಸ್ ಬೆದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಒಮ್ಮೆ ಭೇಟಿ ನೀಡಿ ನಮ್ಮ ಕಷ್ಟಗಳನ್ನು ದೇವರ ಹತ್ರ ಹೇಳಿಕೊಳ್ಬೇಕು, ಮತ್ತು ಯಾರ ಹತ್ರ ಹೇಳಿಕೊಳ್ಳಬೇಕು. ಹಾಗೆ ಒಂದು ಸಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಎಲ್ಲರೂ ಭೇಟಿ ಕೊಟ್ಟು ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಹೋಗುವಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಬಾಯ್, ಎಲ್ಲರಿಗೆ ನಮಸ್ಕಾರ.